ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತಿ ವೇದಾಂತ ಸ್ವಾಮಿನಿತೆ ನಾಮಿನಿ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ತतो ಉದೀರಯೇತ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಭೋಕ್ತಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸು ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ ಇದಾಯ್ತಾ ಹೇಳ್ದೆ. ಓಕೆ. ವಸುದೇವ ಸುತಂ ದೇವಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾರುಣಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ? ಹೌದು, ಮಧ್ಯದಲ್ಲಿ ಕೇಳಿಸ್ಲಿಲ್ಲ. ಹರೇ ಕೃಷ್ಣ ಹೇಳುವಾಗ ಸ್ವಲ್ಪ ಕಟ್ ಕಟ್ ಆಗಿ ಕೇಳಿಸ್ಲಿಲ್ಲ. ಓಕೆ. ಸೊ ನೀವು ರಿಪೀಟ್ ಮಾಡಿದ್ರಾ ಅದನ್ನ ಎಲ್ರು? ಹೌದು ಮಾತಾಜಿ. ಸರಿ, ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಅಂತ ಲೋಕ ಕಲಿಯುವ ತರಗತಿ ತಮಗೆ ಕೂಡ ಸ್ವಾಗತ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಪಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 13ನೇ ಶ್ಲೋಕ, 13ನೇ ಅಧ್ಯಾಯದ 13ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ವಿ. ಇವತ್ತು 13ನೇ ಅಧ್ಯಾಯದ 14ನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ಸರ್ವತಃ ಪಾಣಿಪಾದಂ ತತ್
ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಇದರ ಒಂದು ಉಚ್ಚಾರಣೆ ಸರ್ವತಃ, ಸರ್ವತಃ ಅಥವಾ ಸರ್ವತಃ ಪಾಣಿಪಾದಂ ತತ್ ವ್ಯಂಜನ ಇದೆ. ಸರ್ವತೋಕ್ಷಿ ಶಿರೋಮುಖಂ, ಇದನ್ನ ಬಿಡಿಸಿದಾಗ ಸರ್ವತಃ ಅಕ್ಷಿ ಶಿರಃ ಮುಖಂ ಅಂತ ಬರುತ್ತೆ. ನೀವು ಎರಡು ಪದವನ್ನ ಮಾಡ್ಬೋದು, ಸರ್ವತೋಕ್ಷಿ ಶಿರೋಮುಖಂ ಅಂತ ಹೇಳಿ ಎರಡು ಪದ ಮಾಡ್ಬೋದು ಅಲ್ಲಿ ಸ್ಪ್ಲಿಟ್ ಮಾಡಿ. ಆಮೇಲೆ ಸರ್ವತಃ ಶ್ರುತಿ ಮಲ್ಲೋಕೆ, ಸರ್ವತಃ ಶ್ರುತಿ ಮಲ್ಲೋಕೆ ಮಾತಾಜಿ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಹಾಗೆ ಆಗ್ತಾ ಇದೆಯಾ? ಹಾ ಮಾತಾಜಿ. ಹೌದು ಮಾತಾಜಿ, ಕೇಳಿಸ್ತಾ ಇಲ್ಲ ನಮ್ಗೆ. ಹೌದಾ? ನನ್ನ ಕಡೆ ನೆಟ್ವರ್ಕ್ ಇದೆ ಮತ್ತೆ ನೋಡಿ ಈಗ. ಬರ್ಲಿಲ್ಲ. ಲಾಸ್ಟ್ ಈಗ ಲೈನ್ ಕೇಳಿಸ್ತಾ ಇದೆ, ಲಾಸ್ಟ್ ಲೈನ್ ಬರ್ಲಿಲ್ಲ. ಹೌದಾ? ಏನು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಅಂದ್ರೆ. ಮಾತಾಜಿ ಹರೇ ಕೃಷ್ಣ. ನೋಡಿ ಮಾತಾಜಿ, ಈಗ ಬರ್ತಾ ಇದೆಯಾ? ಹಾ ಹಾ ಬರ್ತಿದೆ. ಬರ್ತಾ ಇದೆ ಮಾತಾಜಿ. ಓಕೆ. ಎಲ್ಲಿ ಗೊತ್ತಾಗ್ಲಿಲ್ಲ. ಸರ್ವತೋಕ್ಷಿ ಶಿರೋಮುಖಂ, ಅದನ್ನ ಎರಡು ಪದ ಮಾಡಿ. ಸರ್ವತೋಕ್ಷಿ ಮತ್ತೆ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ. ಇಲ್ಲಿ ಶ್ರುತಿಮತ್ ಮತ್ತೆ ಲೋಕೆ ಅನ್ನುವಂತ ಎರಡು ಪದ. ಶ್ರುತಿಮಲ್ಲೋಕೆ ಅಂತ ಹೇಳಿ ಸರ್ವಮಾನ್ಯ ವೃತ್ಯ ಅಂತ ಇದೆ. ಇಲ್ಲಿ ಸರ್ವಂ ಆವೃತ್ಯ ಅಂತ ಹೇಳಿ ಬರುತ್ತೆ ಪದ. ಸರ್ವಂ ಆವೃತ್ಯ ಅಂತ ಹೇಳಿ ಹೇಳ್ಬೋದು ಕೂಡಿ. ಸರ್ವಮಾವೃತ್ಯ ಅಥವಾ ಸರ್ವಂ ಆವೃತ್ಯ ತಿಷ್ಠತಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಸರ್ವತಃ ಪಾಣಿಪಾದಂ ತತ್, ಇಲ್ಲಿ ಹೇಳ್ತಾ ಇರುವಂತದ್ದು ಸರ್ವತಃ ಅಂತಂದ್ರೆ ಎಲ್ಲೆಡೆ. ಏನಿದೆ ಎಲ್ಲೆಡೆ ಇರುವಂತ ಏನು? ಪಾಣಿಪಾದಂ ತತ್, ಎಲ್ಲ ಕಡೆಗೆ. ಪಾಣಿ ಅಂದ್ರೆ ಕೈಗಳು, ಪಾದಂ ಅಂದ್ರೆ ಕಾಲುಗಳು. ಸೊ ಎಲ್ಲೆಡೆ ಇರುವ ಕೈ ಕಾಲುಗಳು ಅಂತ ಹೇಳ್ತಾ ಇರುವಂತದ್ದು. ಹಿಂದಿನ ಒಂದು ಶ್ಲೋಕ ನೋಡಿದಾಗ ಅಲ್ಲಿ ಸೊ ಯಾವ್ದನ್ನ ನೀನು ತಿಳ್ಕೊಂಡು ನಿನ್ನ ಅಮೃತತ್ವವನ್ನ ಸವಿಯುವೆ, ಆ ಒಂದು ಜ್ಞಾನವನ್ನ ನಾನು ನಿನಗೆ ವಿವರಿಸ್ತೇನೆ. ಯಾಕಂದ್ರೆ ಆ ಜ್ಞಾನ ಅನಾದಿ, ಅದಕ್ಕೆ ಆದಿ ಅನ್ನೋದೇ ಇಲ್ಲ. ಸೊ ನನಗೆ ಅಧೀನಂತ ಈ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯಕಾರಣದ ಆಚೆ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು ಹಿಂದಿನ ಶ್ಲೋಕದಲ್ಲಿ. ಅದನ್ನು ಮುಂದುವರಿಸ್ತಾ ಭಗವಂತ ಇಲ್ಲಿ ಹೇಳ್ತಾರೆ, ಸರ್ವತಃ ಪಾಣಿಪಾದಂ ತತ್, ಎಲ್ಲೆಡೆ ಇರುವ ಕೈ ಕಾಲುಗಳು. ಸರ್ವತಃ ಅಕ್ಷಿ ಶಿರಃ ಮುಖಂ ಅಂದ್ರೆ ಸರ್ವತೋಕ್ಷಿ ಶಿರೋಮುಖಂ. ಸರ್ವತಃ ಅಂದ್ರೆ ಎಲ್ಲೆಡೆ, ಅಕ್ಷಿ ಕಣ್ಣು, ಶಿರಃ ಅಂದ್ರೆ ತಲೆ, ಮುಖಂ ಅಂದ್ರೆ ಮುಖ. ಸೊ ಎಲ್ಲೆಡೆ ಕಣ್ಣು, ತಲೆ, ಮುಖ. ಸರ್ವತಃ ಶ್ರುತಿ ಮಲ್ಲೋಕೆ. ಶ್ರುತಿ ಮಲ್ಲೋಕೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಈ ಕಿವಿಗಳಿಗೆ ಹೇಳ್ತಾರೆ ಶ್ರುತಿಮತ್ ಅಂತ ಹೇಳಿ. ಕಿವಿಗಳನ್ನ ಅಂದ್ರೆ ಪ್ರಪಂಚದ, ಲೋಕೆ ಅಂದ್ರೆ ಪ್ರಪಂಚದಲ್ಲಿ, ಅಂದ್ರೆ ಎಲ್ಲೆಡೆ ಕಿವಿಯುಳ್ಳ, ಲೋಕೆ ಅಂದ್ರೆ ಜಗತ್ತಿನಲ್ಲಿ ಅಂತ. ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲವನ್ನು ಆವರಿಸಿ ನಿಂತಿದೆ ಅಂತ ಹೇಳ್ತಾರೆ. ಸರ್ವಂ ಆವೃತ್ಯ, ಆವೃತ್ಯ ಅಂದ್ರೆ ಆವೃತವಾಗಿದೆ, ಎಲ್ಲವನ್ನ ಆವೃತವಾಗಿದೆ. ಹಾಗೆ ಏನಾಗಿದೆ? ತಿಷ್ಠತಿ ಅಂದ್ರೆ ನಿಂತಿದೆ ಅಂತ ಅರ್ಥ. ತಿಷ್ಠತಿ ಅಥವಾ ಇದ್ದಾನೆ ಅಂತ ಕೂಡ ಹೇಳ್ತಾರೆ. ಸೊ ಒಟ್ಟಾರೆ ಇದೇನ ಅರ್ಥ ಕೊಡುತ್ತಂದ್ರೆ, ಈ ಪರಮಾತ್ಮ ಹೇಗೆ ಸರ್ವವ್ಯಾಪಿ ಆಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಪರಮಾತ್ಮನ ಕೈ, ಕಾಲು, ಕಣ್ಣು, ತಲೆ, ಮುಖ, ಕಿವಿಗಳು ಎಲ್ಲೆಡೆ ಇವೆ. ಆತನು ಸಮಸ್ತ ಜಗತ್ತನ್ನ ವ್ಯಾಪಿಸಿ ನಿಂತಿದ್ದಾನೆ ಅಥವಾ ಸರ್ವವ್ಯಾಪಿ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ 3 ಜನರಿಗೆ ಹೇಳಿಸಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿರೋಮುಖಂ
ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ಲೋಕ 14. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಾಂ ಆವೃತ್ಯ ತಿಷ್ಠತಿ. ಹರೇ ಕೃಷ್ಣ ಮಾತಾಜಿ. ಸರ್ವಮಾವೃತ್ಯ ತಿಷ್ಠತಿ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 15ನೇ ಶ್ಲೋಕ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಉಚ್ಚಾರಣೆ: ಸರ್ವೇಂದ್ರಿಯ ಗುಣಾಭಾಸಂ. ಇದನ್ನ ಬಿಡಿಸಿದಾಗ ಸರ್ವ ಇಂದ್ರಿಯ ಗುಣ ಆಭಾಸಂ ಅಂತ 4 ಪದಗಳಾಗತ್ತೆ. ನೀವು ಇದನ್ನ 2 ಪದ ಮಾಡ್ಬೋದು. ಸರ್ವೇಂದ್ರಿಯ 1 ಪದ, ಗುಣಾಭಾಸಂ 2ನೇ ಪದ. 2ನೇ ಲೈನಲ್ಲಿ ಸರ್ವೇಂದ್ರಿಯ ವಿವರ್ಜಿತಂ, ಇಲ್ಲಿ 3 ಪದಗಳಿದೆ. ಸರ್ವ ಇಂದ್ರಿಯ ವಿವರ್ಜಿತಂ 2 ಪದ ಮಾಡ್ಬೋದು ನೀವು. ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವ ಭೃಚ್ಚೈವ. ಸರ್ವಭೃಚ್ಚೈವ ಅಂದ್ರೆ ಬಿಡಿಸಿದಾಗ ಸರ್ವಭೃತ್ ಚ ಏವ, ಸರ್ವಭೃತ್ ಚ ಏವ, ಸರ್ವಭೃಚ್ಚೈವ. ದೊಡ್ಡ ಭ ಇದೆ, ಒಟ್ರ ಸುಳಿ ಇದೆ, ಅದಕ್ಕೆ ಭ್ರೂ ಭೃಚ್ಚೈವ. ನಿರ್ಗುಣಂ ಗುಣಭೋಕ್ತೃ ಚ. ನಿರ್ಗುಣಂ ಗುಣಭೋಕ್ತೃ, ಗುಣಭೋಕ್ತೃ ಚ. ಓಕೆ, ಇದರ ಒಂದು ಅರ್ಥವನ್ನು ತಿಳ್ಕೊಂಡ್ ಬರೋಣ. ಸರ್ವೇಂದ್ರಿಯ ಗುಣಾಭಾಸಂ. ಸರ್ವ ಅಂದ್ರೆ ಎಲ್ಲ, ಸರ್ವೇಂದ್ರಿಯ ಅಂದ್ರೆ ಎಲ್ಲ ಇಂದ್ರಿಯಗಳ. ಗುಣಾಭಾಸಂ ಅಂತ ಇಲ್ಲಿ ಹೇಳ್ತಾರಂಥದ್ದು ಈ ಗುಣಗಳ ಒಂದು ಮೂಲ ಆಕಾರಕ್ಕೆ ಹೇಳ್ತಾರೆ. ಗುಣಾಭಾಸಂ ಅಂದ್ರೆ ಒಂದು ಕ್ರಿಯಾಕ್ಷಮತೆ, ಏನು ಎಲ್ಲ ಇಂದ್ರಿಯಗಳ ಒಂದು ಕ್ರಿಯಾಕ್ಷಮತೆ ಇದೆಯೋ ಅದನ್ನ ಹೇಳ್ತಾ ಇರುವಂತದ್ದು. ಸೊ ಅವನಿಂದ ಅಂತ ಹೇಳಿ ಇಲ್ಲಿ ಅಂದ್ರೆ ಎಲ್ಲಾ ಇಂದ್ರಿಯಗಳೊಂದು ಆದಿ ಮೂಲ ಅವನು ಅಂತ ಹೇಳಿ. ಎಲ್ಲಾ ಗುಣಗಳ ಆದಿ ಮೂಲ ಅವನೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಫಸ್ಟ್ ಲೈನ್ ಅಲ್ಲಿ. ಸರ್ವೇಂದ್ರಿಯ ವಿವರ್ಜಿತಂ, ಈ ಇಂದ್ರಿಯ ಗುಣಗಳ ಒಂದು ಮೂಲ ಅವನೇ ಆದ್ರೂ ಕೂಡ ಆ ಎಲ್ಲಾ ಇಂದ್ರಿಯಗಳ ಒಂದು ಪ್ರಭಾವ ಅವನ ಮೇಲೆ ಇಲ್ಲ ಅಂತ ಅರ್ಥ. ಅಂದ್ರೆ ವಿವರ್ಜಿತಂ ಅಂದ್ರೆ ಇಂದ್ರಿಯ ರಹಿತನಾಗಿರುವಂತವನು ಅಂತ. ಇಂದ್ರಿಯಗಳ ಒಂದು ಗುಣದ ಆಖರ ಅವನಾಗಿದ್ರು ಕೂಡ ಅವನು ಇಂದ್ರಿಯ ರಹಿತನಾಗಿದ್ದಾನೆ. ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲಾ ಇಂದ್ರಿಯಗಳ ಒಂದು ಆದ್ರೂ ಎಲ್ಲಾ ಇಂದ್ರಿಯ ರಹಿತನಾಗಿದ್ದಾನೆ. ಅಸಕ್ತಂ ಸರ್ವಭೃಚ್ಚೈವ. ಅಸಕ್ತಂ ಅಂದ್ರೆ ಇಲ್ಲಿ ಅಸಕ್ತನಾದಂಥವನು, ಅನಾಸಕ್ತನಾಗಿರುವಂಥವನು. ಎಲ್ಲಿ ಸರ್ವಭೃತ್ ಅಂದ್ರೆ ಸರ್ವಭೃತ್ ಅಂದ್ರೆ ಈ ಒಂದು ಎಲ್ಲವನ್ನ ಪೋಷಿಸ್ತಾನಲ್ಲ ಅವನಿಗೆ ಸರ್ವಭೃತ್ ಅಂತ ಹೇಳ್ತಾರೆ. ಸರ್ವಭೃತ್ ಚ ಏವ ಅಂತ ಹೇಳ್ತಾರೆ. ಸರ್ವ ಎಲ್ಲವನ್ನ ಪೋಷಿಸುವವನು. ನಿರ್ಗುಣಂ ಅಂದ್ರೆ ಗುಣಗಳಿಂದ ಅತೀತನಾದಂಥವನು, ಅಥವಾ ಯಾವುದೇ ಭೌತಿಕ ಗುಣಗಳು ಇಲ್ಲದೆ ಇರುವಂತದ್ದು ಅವನಿಗೆ. ಗುಣಭೋಕ್ತೃ. ಗುಣಭೋಕ್ತೃ ಅಂತ ಹೇಳ್ತಾ ಇರುವಂತದ್ದು ಈ ಗುಣಗಳು, ಈ ಒಂದು ಗುಣಗಳ ಸ್ವಾಮಿ ಯಾರಾಗಿದ್ದಾನೋ ಸೊ ಅವನಿಗೆ ಗುಣಭೋಕ್ತೃ ಅಂತ ಹೇಳಿ ಕರೀತಾರೆ. ಅಂದ್ರೆ ಗುಣಗಳ ಪ್ರಭು. ಗುಣಭೋಕ್ತೃ ಅಂದ್ರೆ ಗುಣಗಳ ಪ್ರಭು. ಸೊಟಾರಿ ಇದನ್ನ ಅರ್ಥ ಕೊಡುತ್ತಂದ್ರೆ ಪರಮಾತ್ಮ ಎಲ್ಲಾ ಇಂದ್ರಿಯಗಳ ಮೂಲ ಶಕ್ತಿ, ಆದ್ರೆ ಆತನು ಸ್ವತಃ ಇಂದ್ರಿಯ ರಹಿತನಾಗಿದ್ದಾನೆ. ಆತ ಅನಾಸಕ್ತನಾದ್ರೂ ಎಲ್ಲಾ ಜಗತ್ತನ್ನ ಪೋಷಿಸ್ತಾನೆ. ಅನಾಸಕ್ತ ಅಂದ್ರೆ ಈಗ ನಾವ್ ಏನೇ ಮಾಡಿದ್ರು ಕೂಡ ಒಂದು ಆಸಕ್ತಿಯಿಂದ ಮಾಡ್ತೇವೆ. ಮಕ್ಕಳಿಗೆ ಆಗಿರ್ಬೋದು, ಗಂಡನ್ಗೆ ಆಗಿರ್ಬೋದು, ಹೆಂಡತಿಗೆ, ತಂದೆಗೆ, ತಾಯಿಗೆ ಒಂದು ಆಸಕ್ತಿ ಅಂತ ಇರುತ್ತೆ. ಆದ್ರೆ ಭಗವಂತ ಏನೇ ಮಾಡಿದ್ರು ಕೂಡ ಅನಾಸಕ್ತ ದಿಂದ ಸಮಸ್ತವನ್ನ ಪೋಷಿಸ್ತಾನೆ ಅಂತ ಹೇಳಿ. ಆಮೇಲೆ ಗುಣಗಳಿಗೆ ನಿರ್ಗುಣಿ ಅಂದ್ರೆ ಗುಣಗಳಿಗೆ ಅತೀತನಾದಂಥವನು, ಅಂದ್ರೆ ಗುಣಗಳ ಅವನಿಗೆ ಇಲ್ಲ. ಮತ್ತೆ ಆ ಗುಣಗಳಿಗೆ ಏನ್ ಅನುಭವಿಸುತ್ತೋ ಅವುಗಳಿಗೆ ಕಾರಣ ಇವನೇ. ಅವನ ಗುಣಾತೀತ ಆಗಿದ್ದಾನೆ, ಗುಣಗಳ ಅವನಿಗೆ ಪ್ರಭಾವ ಬೀರಲ್ಲ. ಆದ್ರೂ ಕೂಡ ಗುಣಗಳು ಏನು ಅನುಭವಕ್ಕೆ ಬರುತ್ತೋ ಅವುಗಳಿಗೆ ಮೂಲ ಕಾರಣ ಇವನೇ. ಹಾಗಾಗಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು ಇವನೇ ಆಗಿದ್ದಾನೆ ಅಂತ ಈ ಶ್ಲೋಕ ಹೇಳುತ್ತೆ. 3 ಜನರಿಗೆ ಹೇಳಿಸಿರುತ್ತೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ, ಮಲ್ದಮ್ಮ ಮಾತಾಜಿ, ಭಾಗ್ಯಶ್ರೀ ಮಾತಾಜಿ.
ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಶ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾಚಾರ್ಯ. ಶ್ಲೋಕ 15. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣ ಭೋಕ್ತೃ ಚ. ಮಾತಾಜಿ ಅದು ಲಾಸ್ಟ್ ಲೈನ್ ಯಾಕೋ ಸರಿ ಭೋಕ್ತೃ. ಭೋಕ್ತೃ. ಕಕ್ಕೆ ತವತ್ತು ಮತ್ತೆ ವಟ್ರ ಸುಳಿ ಋಷಿರು ಇದೆ. ಭೋಕ್ತೃ ಕಕ್ಕೆ ತ ಹೇಳ್ಬೇಕು. ಭೋಕ್ತೃ. ಭೋಕ್ತೃ ನಿರ್ಗುಣಂ ಗುಣ ಭೋಕ್ತೃ ಚ. ಸರಿ ಬಂತ ಮಾತಾಜಿ? ಸರಿ ಬಂತು. ಸರಿ. ಥ್ಯಾಂಕ್ ಯು. ಹರೇ ಕೃಷ್ಣ ಹೇಳಿ. ಹೇಳಿ ಪ್ರಭುಜಿ, ಇದ್ದೀರಾ ಮಾತಾಜಿ? ಇದ್ದೀರಾ? 6882794110. ಹರೇ ಕೃಷ್ಣ ಹೇಳ್ತೀರಾ ಇಲ್ಲ ಪ್ರಭುಜಿ? ಅಂಬಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಹೇಳ್ತಾ ಇಲ್ಲ ಯಾರಿದ್ದೀರಂತ ಗೊತ್ತಿಲ್ಲ. ಹೇಳಿ ಅಂಬಿಕಾ ಮಾತಾಜಿ. ಆಯ್ತಾ? ಅಲ್ಲ ಸರ್ವೇಂದ್ರಿಯ ಮಾತಾಜಿ ಭಾಸಂ ಸರ್ವೇಂದ್ರಿಯ ಹೇಳಿ. ವಿವರ್ಜಿತಂ ಆಸಕ್ತಂ ಸರ್ವಭೃಶ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ನೇ ಶ್ಲೋಕ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಇದರ ಒಂದು ಉಚ್ಚಾರಣೆ. ಬಹಿರಂತಶ್ಚ ಭೂತಾನಾಂ. ಬಹಿರಂತಶ್ಚ ಅಂದ್ರೆ ಬಿಡಿಸಿದಾಗ ಬಹಿಹಿ ಅಂತಃ ಚ ಅಂತ ಹೇಳಿ ಆಗತ್ತೆ. ಕೂಡಿ ಹೇಳಿ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ. ಚರಮೇವ ಚ ಅಂತ ಇದೆಯಲ್ಲ, ಅಲ್ಲಿ ಬಿಡಿಸಿದಾಗ ಚರಂ ಏವ ಚ ಅಂತ ಆಗತ್ತೆ. ಕೂಡಿ ಹೇಳಿ. ಚರಮೇವ ಚ. ಸೂಕ್ಷ್ಮತ್ವಾತ್. ಸೂಕ್ಷ್ಮತ್ವಕ್ಕೆ ಶವತ್ತು ಮವತ್ತು ಇದೆ. ಸೂಕ್ಷ್ಮತ್ವಾತ್. ತದವಿಜ್ಞೇಯಂ ಅಂತ ಹೇಳ್ತಾರೆ. ತತ್ ಇಲ್ಲಿ ಬಿಡಿಸಿದಾಗ ತತ್ ಅವಿಜ್ಞೇಯಂ ಅಂತ ಆಗತ್ತೆ. ತದವಿಜ್ಞೇಯಂ ಬಿಡಿಸಿದಾಗ ತತ್ ಅವಿಜ್ಞೇಯಂ ಸೇರಿಸ್ಬೇಕಲ್ಲಿ. ನೀವು ಕೂಡಿನೇ ಹೇಳಿ. ತದವಿಜ್ಞೇಯಂ. ದೂರಸ್ಥಂ ಸಕ್ಕೆ ಥವತ್ತಿದೆ. ದೂರಸ್ಥಂ. ಚಾಂತಿಕೇಚ ತತ್ ಅಂದ್ರೆ ಚ ಅಂತಿಕೇಚ ತತ್ ಅಂತ ಕರೀತಾರೆ. ಚಾಂತಿಕೇಚ ತತ್. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಬಹಿಹಿ ಅಂತರಂ ಅಥವಾ ಅಂತಶ್ಚ ಅಂದ್ರೆ ಹೊರಗೂ ಒಳಗೂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಬಹಿಹಿ ಅಂದ್ರೆ ಹೊರಗೆ, ಅಂತರಂ ಅಂತಹ ಅಂದ್ರೆ ಒಳಗೆ. ಒಳಗೂ ಹೊರಗೂ. ಎಲ್ಲಿ? ಭೂತಾನಾಂ ಅಂದ್ರೆ ಎಲ್ಲಾ ಜೀವಿಗಳ, ಏನೆಲ್ಲಾ ಜೀವಿಗಳು ಚರಾಚರಗಳಿದೆಯೋ ಅವುಗಳ ಒಳಗೂ ಹೊರಗೂ ಇದ್ದಾನೆ ಅಂತ. ಯಾರು? ಭಗವಂತ. ಅಚರಂ ಚರಮೇವ ಚ. ಇಲ್ಲಿ ಹೇಳ್ತಾ ಇರುವಂತದ್ದು ಈ ಅಚರಂ ಅಂತ ಹೇಳಿದ್ರೆ ಈ ಅಚರಂ ಅಂತಂದ್ರೆ ಚಲಿಸದೇ ಇರುವಂತದ್ದು. ಚರಂ ಅಂತಂದ್ರೆ ಚಲಿಸುವಂಥದ್ದು ಅಂತ. ಅಂದ್ರೆ ಚರಾಚರಗಳಿಗೆ ಹೇಳ್ತಾರೆ. ಚರ ಆಚರ. ಸೊ ಎಲ್ಲ ಜೀವಿಗಳ ಚಲಿಸುವಂಥದ್ದು ಅಂದ್ರೆ ಜೀವಿಗಳು. ಚರಮೇವಚ ಅಂತಂದ್ರೆ ಚರಾಚರಗಳು. ಎಲ್ಲ ಜೀವಿಗಳು ಚರಾಚರಗಳ ಒಳಗೂ ಹೊರಗೂ ಇದ್ದೇನೆ ಅಂತ 2 ಲೈನ್ ಹೇಳುತ್ತೆ. ಮತ್ತೆ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ. ಈ ಸೂಕ್ಷ್ಮತ್ವಾತ್ ಅಂತಂದ್ರೆ ಸೂಕ್ಷ್ಮ ನಾಗಿರೋದು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮತ್ತೆ. ಮಾತಾಜಿ ಕೇಳ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಹಾ, ಕೇಳಿಲ್ಲ. ಸೂಕ್ಷ್ಮತ್ವಾತ್. ಸೂಕ್ಷ್ಮತ್ವಾತ್ ಅಂತಂದ್ರೆ ಇಲ್ಲಿ ಸೂಕ್ಷ್ಮವಾಗಿರೋದ್ರಿಂದ ಏನು ಏನು ಸೂಕ್ಷ್ಮವಾಗಿದೆ? ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳು ಅವನು ಸೂಕ್ಷ್ಮವಾಗಿದ್ದಾನೆ. ಸಾರಿ, ಭಗವಂತ ಸೂಕ್ಷ್ಮತ್ವಾತ್, ಅವನ ತತ್ವಗಳೆಲ್ಲ ಸೂಕ್ಷ್ಮವಾಗಿರೋದ್ರಿಂದ ತದ್ ಅವಿಜ್ಞೇಯಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಅವನನ್ನ ತಿಳಿಲಿಕ್ಕೆ ಆಗೋದಿಲ್ಲ ಅಂತ 3ನೇ ಲೈನ್ ಹೇಳುತ್ತೆ. ತದವಿಜ್ಞೇಯಂ. ಸೊ ಹಾಗೆ ನಮ್ಗೆ ಅವನು ತಿಳಿಲಿಕ್ಕೆ ಆಗೋದಿಲ್ಲ. ದೂರಸ್ಥಂ ಚಾಂತಿಕೆ ಚ ತತ್. ದೂರಸ್ಥಂ ಅಂದ್ರೆ ಬಹು ದೂರಲ್ಲಿದ್ದು. ಚ ಅಂತಿಕೆ ಚ ತತ್. ಅಂತಿಕೆ ಅಂತಂದ್ರೆ ಇಲ್ಲಿ ಹತ್ತಿರ ಬರೋದು ಅಂತ ಹೇಳ್ತಾರೆ. ಬಹಳಷ್ಟು ದೂರದಲ್ಲಿದ್ರೂ ಕೂಡ ಅವನು ಎಲ್ಲರಿಗೂ ಕೂಡ ಸಮೀಪದಲ್ಲಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಏನು ಪರಮಾತ್ಮನ ಕುರಿತಾಗಿ ಪರಮ ಸತ್ಯವನ್ನ ಹೇಳ್ತಾ ಇದ್ದಾರೋ ಆ ಪರಮ ಸತ್ಯನು ಎಲ್ಲಾ ಜೀವಿಗಳ ಎಲ್ಲಾ ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತ ಸೂಕ್ಷ್ಮವಾಗಿದ್ದಾನೆ, ಅವನ ತತ್ವ ಸೂಕ್ಷ್ಮವಾಗಿದೆ. ಹಾಗಾಗಿ ನಮ್ಮ ಐಹಿಕ ಇಂದ್ರಿಯಗಳಿಂದ ಅವನನ್ನ ನೋಡ್ಲಿಕ್ಕೆ ತಿಳಿಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ಅವನು ದೂರದಲ್ಲಿದ್ರೂ ಕೂಡ ಎಲ್ಲರ ಸಮೀಪದಲ್ಲಿದ್ದಾನೆ ಅನ್ನೋದು ಈ ಶ್ಲೋಕ ಹೇಳುತ್ತೆ. 3 ಜನರಿಗೆ ಹೇಳ್ಸಿನಂತೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ, ಗೀತಾ ಕೊಡೇಕಲ್ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 16. ವೈರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ವಿತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 17ನೇ ಶ್ಲೋಕ. ಅವಿಭಕ್ತಂ ಚ ಭೂತೇಷು ಅವಿಭಕ್ತಮೇವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಹರೇ ಕೃಷ್ಣ. ಇದರೊಂದು ಉಚ್ಚಾರಣೆ. ಅವಿಭಕ್ತಂ ಚ ಭೂತೇಷು. ವಿಭಕ್ತಂ ಇವ ಅಂತ ಹೇಳಿ ಕರೀತಾರೆ. ಇಲ್ಲಿ ಇದನ್ನ ಬಿಡಿಸಿದಾಗ ವಿಭಕ್ತಂ ಇವ, ವಿಭಕ್ತಮ್ಮ ಇದ್ದು ಈ ಮೀ ಏನಿದೆಯಲ್ಲ, ಅಥವಾ ವಿಭಕ್ತಂ ಇವ ಅಂತಾನು ಕೂಡ ಹೇಳ್ಬಹುದು. ವಿಭಕ್ತಂ ಇವ ಅಥವಾ ವಿಭಕ್ತಂ ಇವ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಅಥವಾ ವಿಭಕ್ತಂ ಇವ ಚ ಸ್ಥಿತಂ. ಭೂತ ಭರ್ತೃ. ಇಲ್ಲಿ ನೋಡಿ, ಒಟ್ರ ಸುಳಿ ಇದೆ, ಅರ್ಕಾವಳಿ ಇದೆ, ಎರಡೂ ಇದೆ ತಕ್ಕೆ. ಹಾಗಾಗಿ ಇಲ್ಲಿ ಮೊದಲು ಅರ್ಕಾವಳಿ ಹೇಳ್ಬೇಕು, ರ ಆಮೇಲೆ ತ ಆಮೇಲೆ ಒಟ್ರ ಸುಳಿ. ಭೂತ ಭರ್ತೃ. ಭರ್ತೃ ಅಲ್ಲೇ ಋಷಿ ರು ಇದೆ, ಹಾಗಾಗಿ ತ್ರೂ ಅಂತ ಹೇಳ್ಬೇಕು. ಭರ್ತೃ ಚ ತಜ್ಞೇಯಂ. ಇಲ್ಲಿ ತಜ್ ಅಂತ ಇದೆಯಲ್ಲ, ಅದು ತಜ್ಗಿಂತ ತದ್ ಅಂತ ಹೇಳಿದ್ರೆ ಒಳ್ಳೇದು. ತದ್ ವಿಜ್ಞೇಯಂ, ತತ್ ಜ್ಞೇಯಂ. ಗ್ರಸಿಷ್ಣು ಪ್ರಭವಿಷ್ಣು ಚ. ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಅವಿಭಕ್ತಂ ಅಂದ್ರೆ ಇಲ್ಲಿ ಅಖಂಡ ಏನಿರ್ತದಲ್ಲ ಅದಕ್ಕೆ ಅವಿಭಕ್ತಂ ಅಂದ್ರೆ. ವಿಭಜಿಸ್ಲಿಕ್ಕೆ ಆಗೋದಿಲ್ವೋ ಅದಕ್ಕೆ ಅವಿಭಕ್ತಂ ಅಂತ ಕರೀತಾರೆ. ಅವಿಭಕ್ತಂ ಚ ಭೂತೇಷು. ಅಂದ್ರೆ ಭಗವಂತ ಭೂತೇಶು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಭೂತ ಅಂದ್ರೆ ಏನು? ಎಲ್ಲಾ ಜೀವಿಗಳು. ಎಲ್ಲಾ ಜೀವಿಗಳ ಒಳಗಡೆ ಪರಮಾತ್ಮ ಇದ್ದಾನೆ ಅಲ್ಲ. ಹಾಗಾಗಿ ಏನ್ ಅನ್ಸುತ್ತೆ ನಮ್ಗೆ? ಪರಮಾತ್ಮ ಹಂಚಿ ಹೋಗಿದ್ದಾನೆ ಅಂತ ಹೇಳಿ ಅನ್ಸುತ್ತೆ ಅಲ್ಲ. ಹಂಚಿರುವಂತೆ ಕಾಣುತ್ತೆ. ಎಲ್ಲದರಲ್ಲಿ ಇದ್ದಾನೆ ಅಂದ್ರೆ ಭಗವಂತ ಹಂಚಿದಾನೆ ಅಂತ. ಆದ್ರೆ ಇಲ್ಲಿ ಅವಿಭಕ್ತಂ ಚ ಭೂತೇಶು, ಪರಮಾತ್ಮ ಎಲ್ಲಾ ಜೀವಿಗಳಲ್ಲಿ ಹಂಚಿಕೆ ಆಗಿರುವಂತೆ ಕಂಡ್ರು ಕೂಡ ಅವನು
ವಿಭಜನೆ, ಅವನ ವಿಭಜನೆ ಆಗಿಲ್ಲ, ವಿಭಜನೆ ಆಗದವನು ಅಥವಾ ವಿಭಾಗವಾಗೋದಿಲ್ಲ ಅಂತ. ಈಗ ನಮ್ಗೆ ಒಂದು ಬೆಂಕಿಯಿಂದ ಏನ್ ಕಿಡಿಗಳು ಬರುತ್ತೋ ಆ ಬೆಂಕಿಯಿಂದ ಕಿಡಿಗಳು ವಿಭಾಗವಾಗಿರೋ ಹಾಗೆ ಕಾಣುತ್ತೆ, ಆದ್ರೆ ಬಂದಿರೋದು ಎಲ್ಲಿಂದ? ಬೆಂಕಿಯಿಂದ ತಾನೆ. ಸೊ ನಾವೆಲ್ಲ ಆತರ ಜೀವಿಗಳು. ಆದ್ರೆ ಭಗವಂತ ಇಲ್ಲಿ ವಿಭಾಗನಾಗಿ ಕಂಡ್ರು ಕೂಡ ನನ್ನ ಹತ್ರ ಬೇರೆ ಪರಮಾತ್ಮ ಇದ್ದಾನೆ, ನಿನ್ನೊಳಗೆ ಬೇರೆ ಪರಮಾತ್ಮ ಇದ್ದಾನೆ ಅಂತ ಇಲ್ಲ. ಎಲ್ಲರ ಒಳಗೂ ಕೂಡ ಅವನೇ ಇದ್ದಾನೆ, ಹಾಗೆ ಅವನು ವಿಭಾಗ ಆಗಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 3 ಗುಣಗಳ ಒಂದು ಇದ್ರಲ್ಲಿ ಇರ್ತಾರೆ, ಏರುಪೇರಿನಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಮ್ಮೆ ರಜೋ, ಒಮ್ಮೆ ತಮೋ, ಒಮ್ಮೆ ರಜಸ್, ಒಮ್ಮೆ ಸತ್ವ ಅಲ್ಲ. ಸೊ ಈಗ ಸತ್ವ ಗುಣದಲ್ಲಿ ಪರಮಾತ್ಮ ಸತ್ವನಾಗಿದ್ದಾನೆ, ರಜೋಗುಣದಲ್ಲಿ ಇರುವಂತಹ ಪರಮಾತ್ಮ ರಜೋಗುಣದಾಗಿದ್ದಾನೆ ಅಂತ ಹಾಗಲ್ಲ ಇಲ್ಲಿ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಎಲ್ಲರಲ್ಲಿಯೂ ಪರಮಾತ್ಮ ಒಂದೇ ಆಗಿದ್ದಾನೆ, ವಿಭಜನೆ ಆಗಿಲ್ಲ, ವಿಭಿನ್ನವಾಗಿ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ವಿಭಕ್ತಮಿವ ಚ ಸ್ಥಿತಂ ಅಂತ ಇಲ್ಲಿ ಹೇಳ್ತಾರೆ. ಸ್ಥಿತಂ ಅಂದ್ರೆ ನೆಲೆಸಿದ್ದಾನೆ ಅಂತ ಅರ್ಥ. ಅವನು ವಿಭಕ್ತಮಿವ ಚ ಸ್ಥಿತಂ, ವಿಭಕ್ತ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಏಕವಾಗಿ ಅವನು ನಿಂತಿದ್ದಾನೆ ಅಂತ. ವಿಭಕ್ತಮಿವ ಚ ಸ್ಥಿತಂ, ಅವನು ಒಂದೇ ಸ್ಥಿತನಾಗಿ ಇದ್ದಾನೆ ಅಂತ. ಭೂತ ಭರ್ತೃ ಚ ತಜ್ಞೇಯಂ. ಮತ್ತೆ ಭೂತ ಭರ್ತೃ ಅಂತಂದ್ರೆ ಈ ಪೋಷಕ, ಎಲ್ಲಾ ಭೂತಗಳ ಪೋಷಕ ಅಂದ್ರೆ ಜೀವಿಗಳ ಪೋಷಕ ಭರ್ತೃ. ಭರ್ತೃ ಎಲ್ಲಾ ಜೀವಿಗಳ ಪಾಲಕ, ಎಲ್ಲಾ ಜೀವಿಗಳ ಪೋಷಕ ಅಂತ ಹೇಳ್ತಾರೆ. ಚ ತಜ್ಞೇಯಂ. ಚ ತಜ್ಞೇಯಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಎಲ್ಲಾ ಜೀವಿಗಳ ಪಾಲಕ ಅಂತ ತಿಳ್ಕೊಳ್ಬೇಕು. ಗ್ರಸಿಷ್ಣು ಪ್ರಭವಿಷ್ಣು ಚ. ಗ್ರಸಿಷ್ಣು ಅಂದ್ರೆ ಇಲ್ಲಿ ಯಾರು ಸಂಹರಿಸ್ತಾರಲ್ಲ ಅದಕ್ಕೆ ಗ್ರಸಿಷ್ಣು ಅಂತ ಕರೀತಾರೆ, ಸಂಹರಿಸುವಂಥದ್ದು. ಅಂದ್ರೆ ಮೇಲೆ ಇದಿದೆ ಭರ್ತೃ, ಭೂತ ಭರ್ತೃ ಅಂದ್ರೆ ಎಲ್ಲಾ ಜೀವಿಗಳ ಪಾಲಕ ಅವನೇ. ಮತ್ತೆ ಗ್ರಸಿಷ್ಣು, ಎಲ್ಲವನ್ನ ಭಕ್ಷಿಸುವವನು ಅವನೇ, ಅಂದ್ರೆ ಎಲ್ಲವನ್ನ ಸಂಹರಿಸುವವನು ಅವನೇ. ಅಂದ್ರೆ ಸಂಹರಿಸುವವನು ಅಥವಾ ತಿಂದು ಹಾಕುವವನು ಅಂತ ಕೂಡ ಕರೀತಾರೆ ಗ್ರಸಿಷ್ಣು. ಎಲ್ಲವನ್ನ ಸಂಹರಿಸುವವನು ಕೂಡ ಅವನೇ. ಸೊ ಹೀಗೆ ಎಲ್ಲವನ್ನೂ ಕೂಡ ಬೆಳೆಸುವವನು ಅವನೇ ಅಂತ ಅರ್ಥ ಮಾಡ್ಕೊಳ್ಬೇಕು. ತಜ್ಞೇಯಂ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಒಟ್ರೆ ಇದೇನ ಅರ್ಥ ಕೊಡುತ್ತಂದ್ರೆ ಪರಮಾತ್ಮ ಎಲ್ಲೆಡೆ ಒಂದೇ ತೆರನಾಗಿದ್ದಾನೆ, ಆದ್ರೆ ವಿಭಾಜಿಸದಂತೆ ಕಾಣಿಸ್ತಾನೆ, ಆದ್ರೆ ಅವನು ವಿಭಜನೆಗೆ ಒಳಗಾಗಿಲ್ಲ. ಆತ ಎಲ್ಲಾ ಜೀವಿಗಳ ಪೋಷಕ, ಎಲ್ಲಾ ಜೀವಿಗಳ ಸಂಹಾರಕ, ಮತ್ತೆ ಎಲ್ಲಾ ಜೀವಿಗಳ ಸೃಷ್ಟಿಕರ್ತ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅವನೇ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಭೂತ ಭರ್ತೃ ಗ್ರಸಿಷ್ಣು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. 3 ಜನ ಕಂಟಿನ್ಯೂ ಮಾಡಿಸಿ ಮಾತಾಜಿ. ಹರೇ ಕೃಷ್ಣ. ಅನಂತ ದಯಾ ಗೋವಿಂದಾಸ್ ಪ್ರಭುಜಿ, ಲಲಿತಾ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತತ್ ಜ್ಞೇಯಂ ಗ್ರಹಿಷ್ಣು ಪ್ರಭವಿಷ್ಣು ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಹಿಷ್ಣು ಪ್ರಭವಿಷ್ಣು ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಆತ್ರಲ್ಲ ಮಾತಾಜಿ? ಹಾ ಮಾತಾಜಿ, ಆಯ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 18ನೇ ಶ್ಲೋಕ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಟಿತಂ. ಇದರ ಒಂದು ಉಚ್ಚಾರಣೆ ಜ್ಯೋತಿಷಾಮಪಿ. ಕೂಡಿ ಪದ ಇದು, ಬಟ್ 2 ಪದ ಇದೆ. ಜ್ಯೋತಿಷಾಂ ಅಪಿ ಅಂತ ಹೇಳಿ, ಜ್ಯೋತಿಷಾಮಪಿ ಕೂಡಿ ಹೇಳಿ. ತಜ್ಜ್ಯೋತಿಹಿ
ಇಲ್ಲಿ ತಜ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ತತ್ ಅಂತ ಹೇಳ್ಬೋದು. ತಜ್ ಜ್ಯೋತಿಹಿ ತಮಸಃ ಪರಂ ಉಚ್ಚತೆ. ಪರಮುಚ್ಚತೆ ಬಿಡಿಸಿದಾಗ ಪರಂ ಉಚ್ಚತೆ, ಪರಮುಚ್ಚತೆ ಹಾಗೆ ಹೇಳಿ. ಪರಂ ಉಚ್ಚತೆ, ಪರಂ ಬೇರೆ ಉಚ್ಚತೆ ಬೇರೆ, ಹೀಗೆ ಹೇಳಿ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ. ಹ್ರಕ್ಕೆ ಒಟ್ಟು ಸುಳಿ ಋ ಋಷಿರು ಹೃದಯ ಸರ್ವಸ್ಯ ವಿಷ್ಟಿತಂ. ವಿಷ್ಟಿತಂ. ಹರೇ ಕೃಷ್ಣ. ಇದರೊಂದು ಅರ್ಥ ತಿಳ್ಕೊಳ್ಳೋಣ. ಜ್ಯೋತಿಷಾಮಪಿ ತಜ್ಜ್ಯೋತಿಹಿ. ಈ ಜ್ಯೋತಿಷಾಮ್ ಅಂತಂದ್ರೆ ಈ ಏನ್ ಎಲ್ಲಾ ಬೆಳಗೋ ವಸ್ತುಗಳಿರ್ತಾವಲ್ಲ, ಆ ಬೆಳಗೋ ವಸ್ತುಗಳಲ್ಲಿ ಅವನು ಯಾವ್ದ್ರಿಂದ ಬೆಳಕು ಬರ್ತಾ ಇದೆಯೋ ಅದ್ರ ಮೂಲನೇ ಅವನು ಅಂತ. ತಜ್ಜ್ಯೋತಿಹಿ. ಎಲ್ಲಾ ಬೆಳಕಿನ ವಸ್ತುಗಳ ಮೂಲ ಅವನೇ ಅಂತ ಹೇಳ್ತಾ ಇರುವಂತದ್ದು. ಜ್ಯೋತಿಷಾಮಪಿ ತಜ್ಜ್ಯೋತಿಹಿ. ಬೆಳಕುಗಳಿಗೂ ಬೆಳಕು ಅವನೇ ಅಂತ ಹೇಳಿ. ಬೆಳಕಿನ ಮೂಲ, ಬೆಳಕುಗಳಿಗೆ ಇರುವಂತಹ ಮೂಲ ಏನು? ಬೆಳಕು. ಆ ಬೆಳಕಿನ ಮೂಲ ಅವನು ಅಂತ. ತಮಸಃ ಪರಂ ಉಚ್ಚತೆ. ತಮಸ ಅಂದ್ರೆ ಅವನು ಎಲ್ಲಿ ಜಡವಸ್ತುಗಳಿದ್ದೆ ಅಲ್ಲ, ಆ ಜಡವಸ್ತುಗಳಲ್ಲಿ ತಮಸ್ಸಿನ ಗುಣಗಳಿದೆ. ಆ ತಮಸ್ಸಿನ ಗುಣಗಳನ್ನ ಪರಂ ಉಚ್ಚತೆ ಅಂದ್ರೆ ಮೀರಿದವನು. ಪರಂ ಅಂತಂದ್ರೆ ಮೀರಿದವನು, ಉಚ್ಚತೆ ಅಂದ್ರೆ ಹೇಳಲಾಗಿದೆ. ತಮಸದಲ್ಲಿ ಇರುವಂತಹ ಜಡವಸ್ತುವಿನ ಅಂಧಕಾರವನ್ನ ಮೀರಿದವನು ಅವನು ಅಂತ ಇಲ್ಲಿ ಹೇಳ್ತಾರಂತದ್ದು. 2ನೇ ಲೈನು. 3ನೇ ಲೈನು ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಜ್ಞಾನಂ ಅಂತಂದ್ರೆ ಜ್ಞಾನ, ಜ್ಞೇಯಂ ಅಂದ್ರೆ ತಿಳ್ಕೊಳ್ಬೇಕಾಗಿರುವಂಥದ್ದು ಅಥವಾ ಜ್ಞಾನದ ವಸ್ತುವಿಗೆ ಜ್ಞೇಯಂ ಅಂತ ಕರೀತಾರೆ. ತಿಳಿಯಬೇಕಾದದ್ದು ಯಾವುದು ಅಂತ. ಈಗ ನಾವು ಭಗವದ್ಗೀತೆಯಲ್ಲಿ ಜ್ಞಾನಯೋಗ ಜ್ಞಾನ ಅಂತ ಹೇಳ್ತೇವೆ. ತಿಳಿಯಬೇಕಾಗಿರೋದು ಏನು? ಕೃಷ್ಣನನ್ನ. ಹಾಗಾಗಿ ಅದೇನು ತಿಳಿಬೇಕಾದಂತ ಮೂಲ ಜ್ಞೇಯಂ. ಸೊ ಹೀಗೆ ಜ್ಞಾನದ ವಸ್ತುವನ್ನ ಜ್ಞೇಯಂ ಅಂತ ಕರೀತಾರೆ. ಜ್ಞಾನಗಮ್ಯಂ. ಜ್ಞಾನಗಮ್ಯಂ ಅಂದ್ರೆ ಜ್ಞಾನದ ಗುರಿಗೆ ಜ್ಞಾನಗಮ್ಯಂ ಅಂತ ಕರೀತಾರೆ. ಅಂದ್ರೆ ಜ್ಞಾನದಿಂದ ಏನ್ ಪಡಿಬೇಕಾದಂತ ಗುರಿ ಏನು? ಅದು ಜ್ಞಾನಗಮ್ಯ. ಜ್ಞಾನ ಜ್ಞೇಯಂ ಅಂದ್ರೆ ತಿಳ್ಕೊಬೇಕಾಗಿರೋದು ಯಾರನ್ನ, ಮತ್ತೆ ಜ್ಞಾನಗಮ್ಯಂ ಅಂದ್ರೆ ಜ್ಞಾನದಿಂದ ಪಡೆಯೋದು ಏನು, ಅದು ಪಡಿಬಹುದಾದ ಗುರಿ ಅಂತ. ಹೃದಯ ಸರ್ವಸ್ಯ ಅಂದ್ರೆ ಎಲ್ಲ ಹೃದಯದಲ್ಲಿರುವ ವಿಷ್ಟಿತಂ ಅಂದ್ರೆ ನೆಲೆಸಿದವನು, ಎಲ್ಲ ಹೃದಯದಲ್ಲೂ ಕೂಡ ನೆಲೆಸಿರುವವನು ಅಂತ ಇಲ್ಲಿ ಹೇಳ್ತಾರೆ. ಒಟ್ಟ ಅರ್ಥ ಏನ್ ಕೊಡುತ್ತಂದ್ರೆ ಈ ಪರಮಾತ್ಮ ಎಲ್ಲಾ ಬೆಳಕುಗಳ ಮೂಲ. ಹಾಗಾಗಿ ಅವನು ತಮಸ ಪರಮುಚ್ಚತೆ. ತಮಸ ಅಂದ್ರೆ ಜ್ಞಾನ ಅಂಧಕಾರ ಅಂತ ಕರಿತೇವೆ. ಈ ಜ್ಞಾನ ಅಂಧಕಾರವನ್ನ ನಿವಾರಿಸುವಾತ ಪರಮುಚ್ಚತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಸೊ ಆತನೇ ಜ್ಞಾನ, ಆತನೇ ಜ್ಞೇಯ, ತಿಳಿಯಬೇಕಾದದ್ದು ಅವನನ್ನೇ. ಆತನೇ ಜ್ಞಾನದಿಂದಲೇ ಅರಿಯಬಹುದಾದಂಥದ್ದು. ಅಂದ್ರೆ ಜ್ಞಾನದಿಂದ ನಾವು ಏನ್ ಪಡಿತೇವೆ? ಆತನನ್ನೇ ನಾವು ಪಡಿತೇವೆ. ಹಾಗಾಗಿ ಆ ಜ್ಞಾನದ ಗುರಿ ಭಗವಂತ. ಹೃದಯ ಸರ್ವಸ್ಯ ತಿಷ್ಠತಿ. ಸೊ ಹಾಗಾಗಿ ಆತನು ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹೃದಯ ಸರ್ವಸ್ಯ ವಿಷ್ಟಿತಂ. ಕಂಟಿನ್ಯೂ ಮಾಡಿ ಮಾತಾಜಿ 3 ಜನರಿಗೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ, ಲಕ್ಷ್ಮೀಪ್ರಿಯ ಮಾತಾಜಿ, ಲೋಕಜೀವನ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶ್ಲೋಕ 18. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಧನ್ಯವಾದಗಳು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯ್ತು.
ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 19ನೇ ಶ್ಲೋಕ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಇದರ ಉಚ್ಚಾರಣೆ ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ. ಈ ಜ್ಞೇಯಂ ಚೋಕ್ತಂ ಅಂತ ಇದೆಯಲ್ಲ, ಚ ಉಕ್ತಂ ಅಂತ ಕರೀತಾರೆ ಅದಕ್ಕೆ. ಬಿಡಿಸಿ ಕೂಡಿ ಹೇಳಿ, ಚೋಕ್ತಂ ಸಮಾಸತಃ. ಮದ್ಭಕ್ತ ಏತದ್ವಿಜ್ಞಾಯ ಏತದ್ವಿಜ್ಞಾಯ ದಕ್ಕೆ ವತ್ ಬಂದಾಗ ಹೇಳ್ಬೇಕು. ಏತದ್ವಿಜ್ಞಾಯ ಮದ್ಭಕ್ತ ಏತದ್ವಿಜ್ಞಾಯ ಏ ದೊಡ್ಡ ಇದೆ ನೋಡಿ. ಏತದ್ವಿಜ್ಞಾಯ ಮದ್ಭಾವ, ಮತ್ತೆ ಇಲ್ಲಿ ಮದ್ ಇದೆಯಲ್ಲ ಮತ್ ಅಂತ ಕರೀತಾರೆ. ಅಥವಾ ಮತ್ ಅಂತ ಹೇಳುವಾಗ ಅಲ್ಲಿ ದಕ್ಕೆ ಬವತ್ ಬರೋ ಹಾಗೆ ಹೇಳ್ಬೇಕು. ಮದ್ಭಾವಾಯ ಉಪಪದ್ಯತೆ. ಮದ್ಭಾವಾಯ ಉಪಪದ್ಯತೆ. ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ ಅಥವಾ ಮದ್ಭಾವಾಯೋಪಪದ್ಯತೆ. ಕೂಡಿನೂ ಹೇಳ್ಬೋದು, ಬಿಡಿಸಿನೂ ಹೇಳ್ಬೋದು. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಕ್ಷೇತ್ರಂ ಇತಿ ಕ್ಷೇತ್ರಂ. ಸೊ ಹೀಗೆ, ಇತಿ ಅಂದ್ರೆ ಹೀಗೆ. ಏನ್ ಮಾಡ್ತಾ ಇದ್ದಾನೆ ಭಗವಂತ? ನಾನು ಕ್ಷೇತ್ರಂ ತಥಾ ಜ್ಞಾನಂ. ಕ್ಷೇತ್ರ ಅಂದ್ರೆ ದೇಹ, ಮತ್ತೆ ಈ ಒಂದು ಜ್ಞಾನ, ಮತ್ತೆ ಜ್ಞಾನಕ್ಕೆ ಬೇಕಾಗಿ ನಿಲುಕುವಂತಹ ಜ್ಞೇಯ ಅಂದ್ರೆ ಜ್ಞಾನವನ್ನ ತಿಳಿಬೇಕಾಗಿರುವಂಥದ್ದು. ತಿಳಿಬೇಕಾಗಿರುವಂತ ಪರತತ್ವ ಜ್ಞೇಯವನ್ನ ಚ ಉಕ್ತಂ. ಚ ಉಕ್ತಂ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದನ್ನ ನಾನು ನಿನಗೆ ವಿವರಿಸಿದ್ದೇನೆ, ಹೇಳಿದ್ದೇನೆ. ಹೇಗೆ ಹೇಳಿದ್ದೇನೆ? ಸಮಾಸತಃ, ಸಾರಾಂಶದಿಂದ ಹೇಳಿದ್ದೇನೆ, ನಿನಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮದ್ಭಕ್ತ ಏತದ್ವಿಜ್ಞಾಯ. ಮದ್ಭಕ್ತ ನನ್ನ ಭಕ್ತರು. ಏತತ್ ಇದನ್ನ ಅಂದ್ರೆ ಏನು? ಈ ವಿಜ್ಞಾಯ ಅಂತ ಹೇಳ್ತಾ ಇರುವಂಥದ್ದು ತಿಳಿದ ಮೇಲೆ. ಸೊ ನನ್ನ ಭಕ್ತರು ಇದನ್ನ ತಿಳಿದ ಮೇಲೆ. ಇದನ್ನ ಅಂದ್ರೆ ಏನು? ಮೇಲೆ ಹೇಳಿದ್ರಲ್ಲ, ಕ್ಷೇತ್ರ ಜ್ಞಾನ ಜ್ಞೇಯ, ಇದನ್ನ ತಿಳಿದ್ಮೇಲೆ ಮದ್ಭಾವಾಯೋಪಪದ್ಯತೆ. ಸೊ ನನ್ನ ಭಕ್ತರು ಅದನ್ನ ತಿಳ್ಕೊಂಡ್ಮೇಲೆ, ಪೂರ್ಣವಾಗಿ ತಿಳ್ಕೊಂಡ್ಮೇಲೆ ನನ್ನ ಭಾವವನ್ನ ಪಡಿತಾರೆ. ಮತ್ ಅಂತಂದ್ರೆ ನನ್ನ ಭಾವಾಯ ಅಂದ್ರೆ ನನ್ನ ಸ್ವಭಾವವನ್ನ ಅವರು ಅಥವಾ ನನ್ನ ಸ್ವರೂಪವನ್ನ ತಲುಪ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ತನ್ನ ಒಂದು ಸ್ವರೂಪವನ್ನ ಪಡಿತಾರೆ ಅಂತ ಇಲ್ಲಿ ಒಟ್ಟಾರೆ ಏನರ್ಥ ಕೊಡುತ್ತೆ ಅಂದ್ರೆ, ನಾನು ಈ ಕ್ಷೇತ್ರ ಜ್ಞಾನ ಜ್ಞೇಯ ತತ್ವವನ್ನ ನಿನಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಇದನ್ನ ನನ್ನ ಭಕ್ತರು ಭಕ್ತಿ ಭಾವದಿಂದ ತಿಳಿದು ಅವರು ನನ್ನ ಸ್ವರೂಪವನ್ನ ತಲುಪ್ತಾರೆ ಅಥವಾ ನನ್ನ ಸ್ವಭಾವವನ್ನ ಪಡಿತಾರೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. 3 ಜನರಿಗೆ ಹೇಳಿಸಿ. ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ, ಮನೋರಮಾ ಪ್ರಭು ಮಾತಾಜಿ, ನಂದಿನಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 19. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಯ ಉಪಪದ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಮದ್ಭಾವಾಯೋಪಪದ್ಯತೆ. ಮದ್ಭಾವಾಯೋಪಪದ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ನೀವು 3ನೇ ಲೈನ್ ಏತದ್ವಿಜ್ಞಾಯ, ಅದು ಸಪ್ರೇಟ್ ಹೇಳ್ಬೇಡಿ.
ಏತದ್ವಿಜ್ಞಾಯ ಏತದ್ವಿಜ್ಞಾಯ ದಕ್ಕೆ ಬತ್ ವಿ ಇದೆಯಲ್ಲ ಮುಂದೆ ದಕ್ಕೆ ಬತ್ ಬಂದ ಹಾಗೆ ಹೇಳ್ಬೇಕು. ಏತದ್ವಿಜ್ಞಾಯ ಏ ಎಳಿಬೇಕು, ಆವಾಗ ನಿಮ್ಗೆ ದ್ವಿ ಅಂತ ದಕ್ಕೆ ಬತ್ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನೀವು ಏ ಎಳಿಲಿಲ್ಲ ಅಂದ್ರೆ ದಕ್ಕೆ ಬತ್ ಹೇಳಲಿಕ್ಕೆ ಅನಾನುಕೂಲ ಆಗತ್ತೆ ಅಲ್ಲ. ಏತದ್ವಿಜ್ಞಾಯ ನೋಡಿ, ಬೇಕಂದ್ರೆ ಟ್ರೈ ಮಾಡಿ. ಮದ್ಭಕ್ತ ವಿಜ್ಞಾಯ ಅಂತ ಹೇಳ್ಬೇಕಾಗ್ತದೆ. ಏತದ್ವಿಜ್ಞಾಯ ಮತ್ತೆ ವ್ಯಂಜನ ಇರೋಕೆ ಕಾರಣ ಏನು? ವಿಜ್ಞಾಯ. ವ್ಯಂಜನ ಇರೋಕೆ ಕಾರಣ ಅಲ್ಲಿ ಗ್ಯಾಪ್ ಕೊಡಂಗಿಲ್ಲ ಅಂತ ಇದು ಒತ್ತು ಹೇಳ್ಬೇಕು. ಆಯ್ತಾ ಎಲ್ರದ್ದು? ಹಾ ಮಾತಾಜಿ, ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 20ನೇ ಶ್ಲೋಕ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಉಚ್ಚಾರಣೆ ಪ್ರಕೃತಿಂ ಪುರುಷಂ ಚೈವ. ಕಕ್ಕೆ ಒಟ್ಟರು ಸುಳಿ ಇದೆ. ಪ್ರಕೃತಿ ಅಲ್ಲ, ಕ್ರ ಅನ್ನಂಗಿಲ್ಲ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ. ವಿದ್ಯನಾದಿ ಬಿಡಿಸಿದಾಗ ವಿಧಿ ಅನಾದಿ ಅಂತ 2 ಶಬ್ದ. ಸೊ ನೀವು ಕೂಡ ಹೇಳಿ ವಿದ್ಯನಾದಿ ಉಭಾವಪಿ. ಇಲ್ಲಿ ಉಭಾವಪಿ ಬಿಡಿಸಿದಾಗ ಉಭೌ ಅಪಿ ಅಂತ ಹೇಳಿ ಆಗತ್ತೆ. ಉಭಾವಪಿ ವಿಕಾರಾಂಶ್ಚ, ಇಲ್ಲಿ ವಿಕಾರಾಂಶ್ಚ ಕೂಡಿ ಹೇಳಿ, ಹೇಗಿದೆ ಹಾಗೆ ಹೇಳಿ. ಗುಣಾಂಶ್ಚೈವ, ಗುಣಾಂಶ ಬಿಡಿಸಿದಾಗ ಗುಣಾಂಚ ಏವ ಗುಣಾಂಶ್ಚೈವ ಕೂಡಿ ಹೇಳಿ. ವಿಧಿ ಪ್ರಕೃತಿ ಸಂಭವಾನ್. ವಿಧಿ ಪ್ರಕೃತಿ ಸಂಭವಾನ್ ಇದ್ರ ಒಂದು ಅರ್ಥ. ಪ್ರಕೃತಿ ಅಂದ್ರೆ ಈ ಒಂದು ಭೌತಿಕ ಪ್ರಕೃತಿಗೆ ಹೇಳ್ತಾ ಇರುವಂತದ್ದು. ಪುರುಷಂ ಅಂದ್ರೆ ಇಲ್ಲಿ ಜೀವಿಗಳು, ಪರಮಾತ್ಮ. ಚೈವ ಏನು ಹೇಳ್ತಾ ಇದ್ದಾರೆ? ಪ್ರಕೃತಿ ಪುರುಷಂ ಕೂಡಿ ಅನಾದಿ. ಅನಾದಿ ಅಂತಂದ್ರೆ ಇವುಗಳಿಗೆ ಆದಿ ಇಲ್ಲ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಇರುವಂತದ್ದು. ಆದಿ ಇಲ್ಲ ಅಂತ ತಿಳಿಯಬೇಕು. ಉಭಾವಪಿ, ಓಕೆ, ಆದಿ ಇಲ್ಲ ಅಂತ ತಿಳ್ಕೋಬೇಕು. 2 ಲೈನಲ್ಲಿ ಪ್ರಕೃತಿ ಪುರುಷಂ ಚೈವ, ಪ್ರಕೃತಿ ಮತ್ತೆ ಪುರುಷ ವಿದ್ಯನಾದಿ. ಇಲ್ಲಿ ವಿದ್ಯನಾದಿ ಅಂತ ಹೇಳ್ತಾ ಇರುವಂತದ್ದು ನೀನ್ ತಿಳ್ಕೋಬೇಕು ಅಂತ ಹೇಳಿ. ಎರಡೂ ಕೂಡ ಇದು ಅನಾದಿ ಅಂತ ತಿಳಿಬೇಕು. ವಿದ್ಯೆ ಅಂದ್ರೆ ತಿಳಿಬೇಕು. ವಿಕಾರಾಂಶ ಗುಣಾಂಶ್ಚೈವ. ವಿಕಾರ ಅಂತಂದ್ರೆ ಈ ಏನು ಬದಲಾವಣೆಗಳಾಗತ್ತಲ್ಲ, ಅದಕ್ಕೆ ವಿಕಾರಾಂಶ ಅಂತ ಕರೀತಾರೆ. ಪರಿವರ್ತನೆಗಳು. ಗುಣಾಂಶ್ಚೈವ. ಗುಣಾಂಶ್ಚೈವ ಅಂದ್ರೆ ಈ ಪ್ರಕೃತಿಯ 3 ಗುಣಗಳು ಹೇಳ್ತಾ ಇರುವಂತದ್ದು. ಗುಣ ಅಂದ್ರೆ ಪ್ರಕೃತಿಯ 3 ಗುಣಗಳನ್ನು, ಪರಿವರ್ತನೆಗಳನ್ನ, ಗುಣಗಳನ್ನ ವಿಧಿ ಪ್ರಕೃತಿ ಸಂಭವಾನ್. ವಿಧಿ ಅಂತಂದ್ರೆ ಇಲ್ಲಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದು ಸೆಂಟೆನ್ಸ್ ಆಮೇಲೆ ನೋಡೋಣ. ಪ್ರಕೃತಿ ಸಂಭವಾನ್, ಪ್ರಕೃತಿಯಿಂದ ಆಗಿವೆ ಅಥವಾ ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾಗಿವೆ ಅಂತ ವಿಧಿ ತಿಳ್ಕೋಬೇಕು. ವಿಧಿ ಅಂದ್ರೆ ತಿಳ್ಕೋಬೇಕು ಅಂತ. ಸೊ ಇದು ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಪ್ರಕೃತಿ ಮತ್ತೆ ಪುರುಷ ಇಬ್ಬರೂ ಕೂಡ ಇಲ್ಲಿ ಉಭೌ ಅಂತ ಹೇಳ್ತಾರಲ್ಲ, ಎರಡನ್ನೂ ಅಂತ ಹೇಳ್ತಾ ಇರುವಂತದ್ದು ಉಭೌ. ಎಲ್ಲಿದೆ ಉಭೌ? ಉಭೌ ಅಪಿ ಅಥವಾ ಉಭಾವಪಿ, ಎರಡನ್ನೂ ಇದು ಪ್ರಕೃತಿ ಮತ್ತೆ ಪುರುಷ ಎರಡನ್ನು ಆದಿವಿಲ್ಲ ಎಂದು ತಿಳ್ಕೋಬೇಕು, ಅನಾದಿ ಅಂತ ತಿಳ್ಕೋಬೇಕು. ಆದ್ರೆ ಎಲ್ಲಾ ಬದಲಾವಣೆಗಳು ಅಥವಾ ಪರಿವರ್ತನೆಗಳು ಮತ್ತು 3 ಗುಣಗಳು ಪ್ರಕೃತಿಯಿಂದಲೇ ಉದ್ಭವಿಸುತ್ತವೆ. ಸೊ ಏನೇ ಆಗ್ಲಿ ಇಲ್ಲಿ ಈ ಪರಿವರ್ತನೆಗಳಾಗಿರ್ಬೋದು ಅಥವಾ ಈ ಪ್ರಕೃತಿ ಪುರುಷ ಮೊದ್ಲಿಂದಾನೇ ಇದ್ರೂ ಕೂಡ ಏನ್ ಬದಲಾವಣೆಗಳಾಗುತ್ತೋ ಅದು ಪ್ರಕೃತಿಯಿಂದಾನೇ ಉದ್ಭವ ಆಗುತ್ತೆ ಅಂತ. ಅಂದ್ರೆ ಇಲ್ಲಿಂದಾನೇ ಉದ್ಭವ ಆಗುತ್ತೆ, ಮತ್ತೆ ಎಲ್ಲಿಂದ ಕೂಡ ಬರೋದಿಲ್ಲ ಅದು ಅಂತ ಎಲ್ಲ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. 3 ಜನರಿಗೆ ಹೇಳ್ತೀನಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ಪ್ರವೀಣ ಮಾತಾಜಿ ಹೇಳಿ. ಹರೇ ಕೃಷ್ಣ. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿದ್ಯನಾದಿ. ವಿದ್ಯಾನಾದಿ ಅಲ್ಲ, ಮತ್ತೆ ವಿದ್ಯನಾದಿ ಉಭಾವಮಪಿ ವಿಕಾರಂಶ್ಚ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ ಮಾತಾಜಿ.
ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 21ನೇ ಶ್ಲೋಕ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತೃಚ್ಯತೆ. ಇದ್ರ ಒಂದು ಉಚ್ಚಾರಣೆ ಕಾರ್ಯ ಕಾರಣ ಕರ್ತೃತ್ವೇ. 3 ಪದಗಳು ಬರುತ್ತೆ. ಸೊ ಕಾರ್ಯ ಬೇರೆ, ಕಾರಣ ಬೇರೆ, ಕರ್ತೃತ್ವೇ. ನೋಡಿ, ಕರ್ತೃತ್ವಕ್ಕೆ ತಕ್ಕೆ ಒಟ್ರ ಸುಳಿ ಅರ್ಕಾವಳಿ 2 ಇದೆ. ಕಕ್ಕೆ ಆದ್ಮೇಲೆ ರ ಹೇಳ್ಬೇಕು, ರ ಹೇಳಿ ಆಮೇಲೆ ಅದಕ್ಕೆ ಒಟ್ರ ಸುಳಿ ಹೇಳ್ಬೇಕು, ಋಷಿರು. ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ. ಇಲ್ಲಿ ಪ್ರಕೃತಿ ರುಚ್ಯತೆ ಬಿಡಿಸಿದಾಗ ಪ್ರಕೃತಿ ಉಚ್ಚತೆ ಆಗತ್ತೆ. ಅಲ್ಲಿ ರ ಇದೆಯಲ್ಲ ಮಧ್ಯದಲ್ಲಿ, ರುಚ್ಯತೆ. ರು ಇದ್ದದ್ದು ಹಿಂದಿನ ಪದಕ್ಕೆ ಹೋಗಿ ವಿಸರ್ಗ ಆಗತ್ತೆ. ಆ ರಕ್ಕೆ ಇರುವಂತ ಸ್ವರ ಉ ಮುಂದಿನ ಪದಕ್ಕೆ ಹೋಗಿ ಉಚ್ಚತೆ ಆಗತ್ತೆ. ಪ್ರಕೃತಿ ರುಚ್ಯತೆ. ಕೂಡಿ ಹೇಳ್ಬಹುದು ಅಥವಾ ಬಿಡಿಸಿ ಹೇಳ್ಬಹುದು. ಪ್ರಕೃತಿ ಉಚ್ಚತೆ. ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ. ಭೋಕ್ತೃತ್ವೇ ಕಕೆ ತವತ್ತು ಮತ್ತೆ ಒಟ್ರ ಸುಳಿ ಇದೆ. ತ್ರು ಕಕೆ ತ ಒಟ್ರ ಸುಳಿ ತ್ರು. ಭೋಕ್ತೃತ್ವೇ ಹೇತುರುಚ್ಯತೆ. ಹೇತುರುಚ್ಯತೆ ಬಿಡಿಸಿದಾಗ ಹೇತು ಉಚ್ಚತೆ ಅಂತ ಆಗತ್ತೆ. ಮತ್ತೆ ನೋಡಿ, ಇಲ್ಲಿ ರು ಇದೆಯಲ್ಲ, ಹೇತುರುಚ್ಯತೆ. ಮತ್ತೆ ಹಿಂದಿನ ಪದಕ್ಕೆ ಹೋಗಿ ವಿಸರ್ಗ ಆಗತ್ತೆ. ಅದಕ್ಕೆ ಕೂಡಿರುವಂತ ಸ್ವರ ಮುಂದಿನ ಪದಕ್ಕೆ ಹೋಗಿ ಉ ಆಗತ್ತೆ. ಹೇತು ಉಚ್ಚತೆ ಅಥವಾ ಹೇತುರುಚ್ಯತೆ ಅಂತ. ಸೊ ಇದರ ಅರ್ಥ ತಿಳ್ಕೊಳ್ಳೋಣ. ಕಾರಣಂ, ಇಲ್ಲಿ ಕಾರ್ಯಕಾರಣ ಅಂತ ಹೇಳ್ತಾರೆ. ಈ ಏನು ಭೌತಿಕ ಜಗತ್ತಿನಲ್ಲಿರುವಂತ ಕಾರ್ಯಕಾರಣಗಳ ಕಾರಣ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನೆಲ್ಲ ಆಗತ್ತೋ ಕಾರ್ಯಕಾರಣ ಕರ್ತೃತ್ವೇ. ಈ ಒಂದು ಪ್ರಕೃತಿಯಲ್ಲಿ ಕರ್ತೃತ್ವ ಅಂತ ಹೇಳ್ತಾ ಇರುವಂತದ್ದು ಸೃಷ್ಟಿಯ ವಿಚಾರದಲ್ಲಿ. ಈ ಒಂದು ಎಲ್ಲಾ ಐಹಿಕ ಕಾರ್ಯ ಕಾರಣ ಏನಿದೆ, ಹೇತು ಪ್ರಕೃತಿ ರುಚ್ಯತೆ, ಪ್ರಕೃತಿ ಎಂದು ಹೇಳಲಾಗಿದೆ. ಈ ಒಂದು ಸೃಷ್ಟಿಗೆ ಮತ್ತೆ ಇಲ್ಲಿ ಆಗುವಂತ ಕಾರ್ಯಕಾರಣಗಳಿಗೆ ಪ್ರಕೃತಿನೇ ಕಾರಣ ಅಂತ ಹೇಳಲಾಗಿದೆ. ಹೇತು ಅಂತ ಹೇಳ್ತಾ ಇರುವಂತದ್ದು ಅದೊಂದು ಸಾಧನ. ಅದಕ್ಕೆಲ್ಲ ಕಾರಣ ಪ್ರಕೃತಿನೇ ಸಾಧನ. ಪುರುಷ ಸುಖ ದುಃಖಾನ. ಹೀಗೆ ಪುರುಷ ಅಂತ ಹೇಳ್ತಾ ಇರುವಂತದ್ದು ಜೀವಿ. ಹೀಗೆ ಜೀವಿಗಳಿಗೆ ಏನಿದೆ, ಹಲವು ಬಗೆಯಂತ ಸುಖ ದುಃಖಗಳಿದೆ. ದುಃಖಗಳಿಗೆ ಏನ್ ಕಾರಣ? ಜೀವಿಯೇ ಕಾರಣ ಅಂತ ಹೇಳ್ತಾರೆ. ಭೋಕ್ತೃತ್ವೇ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಅನುಭೋಗದಲ್ಲಿ ಇರುವಂತದ್ದು ಅಂತ. ಅನುಭೋಗದಲ್ಲಿ ಇದೆ ಹೇತು ರುಚ್ಯತೆ. ಈ ಪ್ರಪಂಚದಲ್ಲಿ ಈ ಒಂದು ಹಲವು ಬಗೆಯ ಏನು ಸುಖ ದುಃಖಗಳಿದೆಯೋ, ಪುರುಷ ಅಂತಂದ್ರೆ ಇಲ್ಲಿ ಇದಕ್ಕೆ ಹೇಳ್ತಾ ಇರುವಂತದ್ದು, ಜೀವಿಗೆ ಹೇಳ್ತಾ ಇರುವಂತದ್ದು. ಸೊ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿದೆ. ಯಾರಿಗೆ? ಜೀವಿಗೆ. ಆ ಕಾರಣ ಈ ಸುಖ ದುಃಖಗಳಿಗೆ ಜೀವಿಯು ಕಾರಣ ಅಂತ ಹೇಳಿ ತಿಳಿದುಕೊಳ್ಬೇಕು ಅಥವಾ ಅಂತ ಹೇಳಲಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡಿ. ರಾಮ ಪ್ರಭುಜಿ, ರವಿ ಪ್ರಭುಜಿ, ರೇಖಾ ಬಂಗೇರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಭೋಕ್ತೃತ್ವೇ ಭೋಕ್ತೃತ್ವೇ ಹೇತು ರುಚ್ಯತೆ. ಕಕ್ಕೆ ತವತ್ತಿದೆ ಪ್ರಭುಜಿ, ಮತ್ತೆ ಒಟ್ಟು ಸುಳಿದಿ ತೃ ಭೋಕ್ತೃ. ಹರೇ ಕೃಷ್ಣ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ರವಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹೌದು ಮಾತಾಜಿ. ಮತ್ತೆ
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಾರ್ಯಕಾರಣ ಕರ್ತೃತ್ವೇ ಹೇತು ಹೇಳಿದಾರಲ್ಲ ಮಾತಾಜಿ ಅವ್ರೀಗ. ಹಾ ಮತ್ತೆ ಹೇಳಿ. ಎರಡು ಮತ್ತೆ ಪ್ರಭುಜಿಗಳಿದ್ದಾರಲ್ಲ ಮಾತಾಜಿ. ರವಿ ಪ್ರಭುಜಿ ಹೇಳಿಲ್ಲ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ ಬೇಗ ಹೇಳಿ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಂ ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಕ ಆದ್ಮೇಲೆ ತ ಹೇಳ್ಬೇಕು ಫಸ್ಟ್. ಭೋಕ್ತೃ ತ ಹೇಳಿ ಆಮೇಲೆ ರು ಹೇಳ್ಬೇಕು. ಭೋಕ್ತೃತ್ವೇ. ಭೋಕ್ತೃತ್ವೇ ಹೇತುರುಚ್ಯತೆ. ಓಕೆನಾ ಮಾತಾಜಿ? ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿ ಕರ್ತೃತ್ವೇ ಅಲ್ಲ ಮಾತಾಜಿ. ತ್ರ ಅನ್ನಂಗಿಲ್ಲ, ಅದಕ್ಕೆ ಥ್ರೂ ಅಂತ ಕರೀತಾರೆ. ಅದಕ್ಕೆ ಒಟ್ರು ಸುಳಿ ಇರುತ್ತಲ್ಲ, ಅಲ್ಲಿ ಏನು ಗಂಟಿದೆಯಲ್ಲ ಅದಕ್ಕೆ, ಅವಾಗ ಥ್ರೂ ಅಂತ ಋಷಿ ರು ಬರುತ್ತೆ. ಕರ್ತೃತ್ವೇ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ರ ಅನ್ನಂಗಿಲ್ಲ, ಅದನ್ನ ರ ಅಲ್ಲ, ಅದು ಒತ್ತು, ಅದು ಋಷಿರು. ಹಾ ಒತ್ತು. ಭೋಕ್ತೃತ್ವೇ. ಮತ್ತೆ ಇಲ್ಲಿ ಪ್ರಕೃತಿನೂ ಕೂಡ ಹಾಗೆ ಅಂದ್ರೆ ಪ್ರಕೃತಿ ಅಲ್ಲ, ಅದು ಪ್ರಕೃತಿ. ಕೃತಿ ಕೃ ಪ್ರಕೃತಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 22ನೇ ಶ್ಲೋಕ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸೋ. ಮಾತಾಜಿ ಮೇಲೆ ಮಾಡ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಮೇಲೆ ಮಾಡ್ಲಿಲ್ಲ. ಶ್ಲೋಕ ಹಳೇದು 21 ಇದೆ. ಮಾಡಿದ್ದೇನೆ ಮಾತಾಜಿ. ಬಹುಶಃ ನೆಟ್ವರ್ಕ್ ಸ್ಲೋ ಇದೆ, ಅವಾಗ್ಲೇ ಮಾಡಿದ್ದೇನೆ. ನಾನ್ ನೋಡಿ ಹೇಳ್ತಾ ಇದ್ದೇನೆ ಅಂದ್ರೆ ಅದನ್ನೇ ನೋಡಿ ಹೇಳ್ತೇನೆ ಮಾತಾಜಿ ನಾನು. ನನ್ ಮತ್ತೆ ಬೇರೆ ನೋಡೋದೇ ಇಲ್ಲ. ಓಕೆ. ಸದಸದ್ಯೋನಿ ಜನ್ಮಸೋ, ಇದರ ಒಂದು ಉಚ್ಚಾರಣೆ. ಪುರುಷ ಪ್ರಕೃತಿ ಸ್ತೋಹಿ. ಕ್ರೂ ಋಷಿ ರು ಬರುತ್ತಲ್ಲಿ. ಕೃತಿ ಸ್ತೋ. ಪ್ರ ನೋಡಿ, ಇಲ್ಲಿ ಮಾತ್ರ ಪಕ್ಕೆ ರವತ್ ಇದೆಯಲ್ಲ, ಅದು ಪ್ರ ಅಂತ ಕರೀತಾರೆ. ಬಟ್ ಕಕ್ಕೆ ಏನೋ ರವತ್ ಇದೆಯಲ್ಲ, ಅದಕ್ಕೆ ಋಷಿರು ಅಂತ ಹೇಳ್ತಾರೆ. ಒಟ್ರು ಸುಳಿ ಅಂತಾರೆ. ಕ್ರೂ ಬರಿಬೇಕು. ಪ್ರಕೃತಿ ಸ್ತೋಹಿ. ಈ ಪ್ರಕೃತಿ ಸ್ತೋಹಿ ಬಿಡಿಸಿದಾಗ ಪ್ರಕೃತಿ ಸ್ತಃ ಹಿ ಅಂತ ಬರುತ್ತೆ. ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ಕಾರಣಂ ಗುಣ ಸಂಗೋಸ್ಯ. ಇಲ್ಲಿ ಸಂಘ ಅಸ್ಯ ಅಂತ ಬರುತ್ತೆ. ಗುಣಸಂಗೋಸ್ಯ ಸಂಘ ಅಸ್ಯ ಕೂಡಿಸಿ ಹೇಳಿ. ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಇಲ್ಲಿ ಸತ್ ಅಸತ್ ಯೋನಿ ಜನ್ಮಸು ಅಂತ ಬರುತ್ತೆ. ಸದಸದ್ಯೋನಿ ಅಂತ ಒಂದ್ ಪದ ಮಾಡಿ, ಸದಸದ್ಯೋನಿ ಇನ್ನೊಂದು ಪದ ಜನ್ಮಸು ಅಂತ ಹೇಳಿ. ಇದ್ರ ಒಂದು ಉಚ್ಚಾರಣೆ, ಇದು ಅರ್ಥ. ಪುರುಷ ಪ್ರಕೃತಿ ಸ್ತೋಹಿ. ಇಲ್ಲಿ ಪುರುಷ ಅಂತ ಹೇಳ್ತಾ ಇರುವಂತದ್ದು ಜೀವಾತ್ಮನಿಗೆ ಹೇಳ್ತಾ ಇರುವಂತದ್ದು. ಹೀಗೆ ಈ ಪ್ರಕೃತಿ ಸ್ತೋಹಿ, ಜೀವಿಯು ಹೀಗೆ ಪ್ರಕೃತಿ ಸ್ತೋಹಿ, ಹೀಗೆ ತ್ರಿಗುಣಗಳನ್ನ ಅನುಭವಿಸ್ತಾ ಈ ಐಹಿಕ ಜಗತ್ತಿನಲ್ಲಿ ಜೀವಿಯು ಭುಂಕ್ತೆ ಪ್ರಕೃತಿ ಜಾನ್. ಭುಂಕ್ತೆ ಅಂದ್ರೆ ಅನುಭವಿಸುತ್ತೆ. ಏನ್ ಅನುಭವಿಸುತ್ತೆ? ಪ್ರಕೃತಿ ಜಾನ್ ಅಂದ್ರೆ ಈ ಒಂದು ತ್ರಿಗುಣಗಳನ್ನ, ಭೌತಿಕ ಪ್ರಕೃತಿಯಲ್ಲಿರುವಂತಹ 3 ಗುಣಗಳನ್ನ ಅನುಭವಿಸುತ್ತಾ ಅಂತ ಅರ್ಥ. ಆಮೇಲೆ ಹೀಗೆ ಈ ಬದುಕಿನ ಒಂದು ರೀತಿಯನ್ನ ಅನುಸರಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗೆ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮ ಈ ಭೌತಿಕ ಜಗತ್ತಿನಲ್ಲಿರುವಂತಹ ತ್ರಿಗುಣಗಳನ್ನ ಅನುಸರಿಸುತ್ತಾ ಬದುಕನ್ನ ಸಾಗಿಸುತ್ತಾ ಹೋಗುತ್ತೆ. ಕಾರಣಂ ಗುಣ ಸಂಗೋಸ್ಯ. ಸೊ ಹೀಗೆ ಕಾರಣ ಏನು ಇದಕ್ಕೆ? ಈ ಒಂದು ತ್ರಿಗುಣಗಳ ಬದಲಾವಣೆಗೆ ಕಾರಣ ಏನು ಅಂತ ಹೇಳ್ತಾರೆ. ಕಾರಣಂ ಗುಣ ಸಂಗೋಸ್ಯ. ಹೀಗೆ ಈ ಐಹಿಕ ಭೌತಿಕ ಪ್ರಕೃತಿಯೊಡನೆ ಅವನ ಒಂದು ಸಹಯೋಗ ಏನಿರುತ್ತೋ ಅದೇ ಕಾರಣ ಅಂತ ಹೇಳ್ತಾರೆ.
ಕಾರಣ ಸದಸದ್ಯೋನಿ ಜನ್ಮಸು. ಹೀಗೆ ಆತ ಈ ಒಂದು ಸದಸತ್ ಅಂದ್ರೆ ಒಂದೇ ಒಳ್ಳೆಯ ಕೆಟ್ಟ ಅದನ್ನ ಒಂದು ಅನುಭವಿಸ್ತಾ ಹೋಗ್ತಾನೆ ಅಂತ ಹೇಳಿ. ಸದಸತ್ ಒಳ್ಳೆದನ್ನ ಕೆಟ್ಟದ್ದನ್ನ ಈ ಗುಣಗಳ ಆಧಾರದ ಮೇಲೆ ಅವನು ಅನುಭವಿಸ್ತಾ ಹೋಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಇದೇನ ಅರ್ಥ ಕೊಡುತ್ತಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಜೀವಾತ್ಮ ತ್ರಿಗುಣಗಳನ್ನ ಅನುಭವಿಸ್ತಾ ತನ್ನ ಬದುಕನ್ನ ಸಾಗಿಸ್ತಾ ಹೋಗ್ತಾನೆ. ಸೊ ಈ ಒಂದು ಐಹಿಕ ಪ್ರಕೃತಿಯೊಡನೆ ಅವನಿಗೆ ಸಹಯೋಗ ಇರೋ ಕಾರಣ ಏನು ಆಗತ್ತೆ, ಅವನು ಒಂದು ವಿವಿಧ ಜೀವಿಯ ವರ್ಗಗಳಲ್ಲಿ ಬೇರೆ ಬೇರೆ ಜೀವಿಗಳ ರಾಶಿಗಳಲ್ಲಿ ಒಳ್ಳೆದ್ದು ಮತ್ತೆ ಕೆಟ್ಟದ್ದನ್ನ ಅನುಭವಿಸ್ತಾ ಜನ್ಮವನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಮಾತಾಜಿ ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪುರುಷ ಪ್ರಕೃತಿ ಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಉಮಾದೇವಿ. ಹೇಳಿ ಹೇಳಿ. ಶ್ಲೋಕ 22. ಪುರುಷ ಪ್ರಕೃತಿ ಸ್ಥೋಯಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಾ ಸದ್ಯೋನಿ ಜನ್ಮಸು. ಗುಣ ಸಂಗೋಸ್ಯ. ಸರಿವಾಯ್ತು ಮಾತಾಜಿ? ಮಾತಾಜಿ. ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಸದಾ ಸದ್ಯೋನಿ ಜನ್ಮಸು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಪುರುಷಂ ಪ್ರಕೃತಿಸ್ಥೋ ಹಿ ಭುಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಭುಂಕ್ತೆ, ಇದು 2ನೇ ಲೈನಲ್ಲಿ ಫಸ್ಟ್ ಪದ ಭುಂಕ್ತೆ. ಸರಿ, ಇನ್ನೊಂದು ಲಾಸ್ಟ್ ಶ್ಲೋಕನ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 23ನೇ ಶ್ಲೋಕ. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಉಪದ್ರಷ್ಟಾನುಮಂತ ಚ. ಉಪದ್ರಷ್ಟಾನುಮಂತ ಚ. ಇಲ್ಲಿ ಉಪದ್ರಷ್ಟ ಅನುಮಂತ ಚ ಅಂತ ಹೇಳಿ ಪದ ಬರುತ್ತೆ. ಇಲ್ಲಿ ನೀವು ಉಪದ್ರಷ್ಟ ಅನುಮಂತ ಅಂತ 2 ಪದ ಮಾಡಬಹುದು. ಉಪದ್ರಷ್ಟ ಅನುಮಂತ ಚ ಅಥವಾ ಉಪದ್ರಷ್ಟಾನುಮಂತ ಚ ಕೂಡಿ ಹೇಳ್ಬೋದು. ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ. ಇಲ್ಲಿ ಬಿಡಿಸಿದಾಗ ಪರಮ ಆತ್ಮ ಇತಿ ಅಂತ ಬರುತ್ತೆ. ಪರಮಾತ್ಮೇತಿ ಚಾಪ್ಯುಕ್ತೋ ಚ ಅಪಿ ಉಕ್ತಃ ಅಂತ ಕರೀತಾರೆ. ಅದಕ್ಕೆ ಚಾಪ್ಯುಕ್ತೋ ಕೂಡಿ ಹೇಳಿ. ದೇಹೇಸ್ಮಿನ್ ಬಿಡಿಸಿದಾಗ ದೇಹೆ ಅಸ್ಮಿನ್ ಅಂತ 2 ಪದ ಬರುತ್ತೆ. ದೇಹೇಸ್ಮಿನ್ ಕೂಡಿ ಹೇಳಿ. ಪುರುಷ ಪರಃ. ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಉಪದೃಷ್ಟ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಮೇಲ್ವಿಚಾರಕನಿಗೆ ಹೇಳ್ತಾರೆ ಉಪದೃಷ್ಟ ಅಥವಾ ಸಾಕ್ಷಿಗೆ ಹೇಳ್ತಾರೆ ಉಪದೃಷ್ಟ ಅಂತ ಹೇಳಿ. ಅನುಮಂತ ಚ ಈ ಒಂದು ಏನ್ ಮಾಡ್ತಾರೆ, ಮೇಲ್ವಿಚಾರಕ ಆಗಿ ಸಾಕ್ಷಿಯಾಗಿ ಅನುಮಂತ ಅನುಮೋದನೆಯನ್ನ ಮಾಡ್ತಾನೆ ಅಥವಾ ಅನುಮತಿಯನ್ನ ನೀಡುವಂತವನಾಗಿರ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ದೇಹದಲ್ಲಿ ಯಾರಿದ್ದಾರೋ ಅವನ್ ಏನ್ ಕಾರ್ಯ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಭರ್ತಾ ಭೋಕ್ತಾ ಮಹೇಶ್ವರ. ಭರ್ತ ಅಂತಂದ್ರೆ ಇಲ್ಲಿ ಅವನು ಪೋಷಕನಾಗಿದ್ದಾನೆ ಅಂತ ಹೇಳಿ. ಅವನು ಸ್ವಾಮಿ, ಪರಮ ಸ್ವಾಮಿ. ಆಮೇಲೆ ಭೋಕ್ತಾ ಅಂತಂದ್ರೆ ಅನುಭವಿಸುವವನು ಅಂತ ಇಲ್ಲಿ ಹೇಳ್ತಾರೆ. ಪರಮ ಭೋಕ್ತಾರನಾಗಿದ್ದಾನೆ, ಪರಮ ಪೋಷಕನಾಗಿದ್ದಾನೆ, ಪರಮ ಸ್ವಾಮಿ ಆಗಿದ್ದಾನೆ. ಮಹೇಶ್ವರ. ಮಹೇಶ್ವರ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಪರಮ ಪ್ರಭು ಆಗಿದ್ದಾನೆ. ಪರಮಾತ್ಮೇತಿ ಪರಮಾತ್ಮ ಆಗಿದ್ದಾನೆ. ಅಂದ್ರೆ ಪರಮಾತ್ಮ ಅಂತ ಅವನ ಹೆಸರು ಅಂತ ಇಲ್ಲಿ ಹೇಳ್ತಾರೆ. ಪರಮಾತ್ಮೇತಿ ಚಾಪ್ಯುಕ್ತೋ, ಪರಮಾತ್ಮ ಇತಿ ಚಾಪ್ಯುಕ್ತೋ. ಹೀಗೆ ಅವನಿಗೆ ಪರಮಾತ್ಮ ಅಂತ ಹೇಳಿ ಹೆಸರು, ಪರಮಾತ್ಮ ಅಂತ ಹೇಳಿ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಕೊನೆಯ ಲೈನಲ್ಲಿ ದೇಹೇಸ್ಮಿನ್ ಪುರುಷಃ ಪರಃ. ದೇಹೆ ಅಸ್ಮಿನ್ ಅಂತ ಹೇಳ್ತಾರೆ. ಅಸ್ಮಿನ್ ದೇಹೆ ಅಂದ್ರೆ ಈ ದೇಹದಲ್ಲಿ ಇರುವಂತಹ ಏನಿದೆಯೋ ಅದನ್ನ
ಕುರಿತು ಮೇಲಿನ ಎಲ್ಲ ಒಂದು 3 ಲೈನ್ ಅಲ್ಲಿ ವಿವರಿಸಿದ್ದಾರೆ. ಉಪದೃಷ್ಟ ಅನ್ನುವಂತಾಚ ಅಂದ್ರೆ ಪರಮಾತ್ಮನು ಸಾಕ್ಷಿಯಾಗಿದ್ದಾನೆ ಅಥವಾ ಪರಮಾತ್ಮ ಇಲ್ಲಿ ಮೇಲ್ವಿಚಾರಕನಾಗಿದ್ದಾನೆ. ಹಾಗಾಗಿ ಮೇಲ್ವಿಚಾರಣೆನ ಮಾಡಿ ಅವನು ಅನುಮತಿಯನ್ನ ಕೊಡುವವನಾಗಿದ್ದಾನೆ. ಭರ್ತಾ ಭೋಕ್ತ ಮಹೇಶ್ವರ. ಸೊ ಅವನು ಪರಮಾತ್ಮ, ಅವನು ಪೋಷಕ, ಅವನು ಎಲ್ಲದಕ್ಕೂ ಆಧಾರ, ಅವನೇ ಭೋಕ್ತಾರ, ಅವನೇ ಮಹೇಶ್ವರ, ಪರಮ ಪ್ರಭು. ಪರಮಾತ್ಮ ಇತಿ ಉಕ್ತ. ಸೊ ಅವನನ್ನ ಪರಮಾತ್ಮ ಎಂದು ಕರೀತಾರೆ. ದೇಹಸ್ಮಿನ್ ಪುರುಷ ಪರಹ. ಸೊ ಈ ದೇಹದಲ್ಲಿ ನೆಲೆಸಿರುವ ಪರಮ ಪುರುಷ ಅವನೇ ಪರಮಾತ್ಮ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅರ್ಥ ಏನ್ ಕೊಡುತ್ತದೆ, ಈ ಒಂದು ಜೀವನ ಈ ಒಂದು ಜೀವಿಯ ದೇಹದಲ್ಲಿ ನೆಲೆಸಿರುವ ಪರಮಾತ್ಮ ಸಾಕ್ಷಿಯಾಗಿ, ಅನುಮತಿ ನೀಡುವವನಾಗಿ, ಪೋಷಕನಾಗಿ, ಪರಮ ಪ್ರಭುವಾಗಿ ಇದ್ದಾನೆ. ಸೊ ಇವನನ್ನ ಪರಮಾತ್ಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ಮಾತಾಜಿ ಇಬ್ಬರು ಜನರಿಗೆ ಹೇಳಿ. ಆಯ್ತು ಮಾತಾಜಿ. ವಿಜಯ ಪ್ರಭುಜಿ, ಶಶಿಕಲಾ ಮಾತಾಜಿ, ಹರೇ ಕೃಷ್ಣ. ವಿಜಯ ಪ್ರಭುಜಿ ಹರೇ ಕೃಷ್ಣ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳುದಿಲ್ಲ ಮುಂದೆ. ಹೇಳಿ. ಹರೇ ಕೃಷ್ಣ ಉಪದೃಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೀತ ಚಾಪ್ಯುಕ್ತೋ ದೇಹಾಸ್ಮಿನ ಪುರುಷಃ ಪರಃ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. 1 ನಿಮಿಷ ಮಾತಾಜಿ. ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಸೋಮವಾರ ಮುಂದುವರಿಸೋಣ. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದಾರಂತೆ ಎಲ್ಲರೂ. ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ಒಂದು ತರಗತಿಗೆ ಸಮಯ ಕೊಡೋಣ. ಹರೇ ಕೃಷ್ಣ.